ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ since 1980. Postman Turdal, Calci Bright toothpaste and toothbrush, Lovemark beauty soap, McCoy home appliances, a promise of happiness. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲೈನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್, ಕಣ್ಣೂರು. ಎಸ್, ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ನೋಡಿದರೆ. ಹಾಗೆಯೇ ಇವತ್ತು ನಮ್ಮ ಜೊತೆ ಕುಸುಮ ಪ್ರಸಾದ್ ಅವರಿದ್ದಾರೆ. ಅವರು ಏನು ಸ್ಪೆಷಲ್ ಮಾಡ್ತಾರೆ, ಏನು ಅಡುಗೆ ಮಾಡ್ತಾರೆ ಅಂತ ಅವರನ್ನೇ ಕೇಳುವ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಂಡು. ನಮಸ್ತೆ ಮ್ಯಾಮ್. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಮೈಸೂರಿಂದ ಬಂದಿದ್ರಲ್ಲ? ಹೌದು. ಫಸ್ಟ್ ಟೈಮ್ ಬರುದಲ್ಲ ನೀವು? ಇದು ಸೆಕೆಂಡ್ ಟೈಮ್ ಬರ್ತಾ ಇದ್ದೀರಾ? ಓಕೆ. ಫಸ್ಟ್ ಟೈಮ್ ಬಂದಾಗ ಏನು ಸ್ಪೆಷಲ್ ಮಾಡಿದ್ರಾ? ಫಸ್ಟ್ ಟೈಮ್ ಬಂದಾಗ ನಾನು ಮಸೂರ್ ದಾಲ್ ಮತ್ತೆ ಕ್ರ್ಯಾಬ್ ಪೆಪ್ಪರ್ ಫ್ರೈ ಮಾಡಿದ್ದೆ. ಓ, ಮಸೂರ್ ದಾಲ್ ಮತ್ತು ಟ್ರ್ಯಾಕ್ ಪೆಪ್ಪರ್ ಫ್ರೈ ಮಾಡಿದ್ದೆ. ಹೌದು ಹೌದು. ಹಾಗಾದ್ರೆ ಇವತ್ತು ಏನು ಸ್ಪೆಷಲ್ ಮಾಡ್ತೀವಿ? ಇವತ್ತು ಮೈಸೂರು ಸ್ಪೆಷಲ್ ಏನಾದರೂ ಉಂಟಾ? ಮಾಡೋಣ. ಸಿಹಿ ಕುಂಬಳಕಾಯಿದು ಸೂಪ್ ಮಾಡೋಣ. ಸಿಹಿ ಕುಂಬಳಕಾಯಿದು ಸೂಪ್. ಹೌದು, ಚೆನ್ನಾಗಿರುತ್ತೆ ಅಂತ. ಸಿಹಿ ಕುಂಬಳಕಾಯಿ ಮತ್ತೆ ಬಾದಾಮ್ ಹಾಕ್ಬಿಟ್ಟು ಸೂಪ್ ಮಾಡೋಣ. ಬಾದಾಮ್ ಹೊಡಿ ಅಥವಾ ಅಲ್ಲ, ಪುಡಿ ಅಲ್ಲ, ಬಾದಾಮೇ ಹಾಕ್ಬಿಟ್ಟು ಸೂಪ್ ಮಾಡ್ಕೊಡ್ತೀನಿ. ಓಕೆ, ಹಾಗಾದ್ರೆ ಸಿಹಿ ಕುಂಬಳಕಾಯಿಯ ಸೂಪ್ ಮಾಡೋಕ್ಕೆ ನಾವು ಹೋಗುವಲ್ಲ? ಆಯ್ತು. ಓಕೆ, ಬನ್ನಿ. ಥ್ಯಾಂಕ್ ಯು. ಎಸ್ ಮ್ಯಾಮ್, ನಾವೀಗ ಸಿಹಿ ಕುಂಬಳಕಾಯಿಯ ಬಾದಾಮ್ ಸೂಪ್ ಮಾಡೋದಲ್ಲ? ಹೌದು. ಈಗ ಏನು ಮಾಡೋದು? ಫಸ್ಟಿಗೆ ಏನು ಮಾಡೋದು? ಈಗ ಇದಕ್ಕೆ ಬೇಕಾಗಿರೋದು ಮೇನ್ ಅಂದ್ರೆ ಕುಂಬಳಕಾಯಿ ಮತ್ತೆ ಬಾದಾಮಿ ಎರಡನ್ನು ಸೇರಿಸಿ ನಾವು ಸೂಪ್ ಮಾಡೋಣ. ನೀವು ಆಲ್ರೆಡಿ ಅದು ಬೇಯಿಸಬೇಕಾ? ಹೌದು, ಇದನ್ನೀಗ ಬೇಯಿಸಬೇಕು. ಒಂದು ಕುಕ್ಕರ್ ಕೊಡಿ. ಓಕೆ. ನಾವು ಲೆಸನ್ ನಂಬರ್ 1, ಒಲೆ ಉರಿಸಬೇಕಲ್ಲ? ಒಲೆ ಉರಿಸಿ ಕುಕ್ಕರ್ನ ಇಡೋದು. ಆಮೇಲೆ ಇದಕ್ಕೆ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ. ಇದು ಬೆಣ್ಣೆನಾದ್ರೂ ಹಾಕ್ಬೋದು, ಇದು ತುಪ್ಪ ಹಾಕ್ತಾ ಇದ್ದೀನಿ. ಬೆಣ್ಣೆನಾದ್ರೂ ಹಾಕ್ಬೋದು. 1 ಟೀ ಸ್ಪೂನ್ ಅಷ್ಟು ತುಪ್ಪ. ತುಪ್ಪದಲ್ಲೇ ಹುರಿದ್ಕೊಡುದಾ? ಹೌದು ಹೌದು. ಆಮೇಲೆ ಇದು ದಾಲ್ಚಿನ್ನಿ, ಚಕ್ಕೆ ಅಂತಾರೆ. ಈ ಚಕ್ಕೆನ 1 ತುಂಡು ಹಾಕಿದ್ರೆ ಸಾಕು. ಅದು ಪರಿಮಳಕ್ಕೆಲ್ಲ? ಪರಿಮಳಕ್ಕೆ, ಹೌದು. ಆಮೇಲೆ ಪಲಾವ್ ಎಲೆ ಅಂತ, ಇದರದ್ದು ಅರ್ಧ ಹಾಕೋಣ. ಅರ್ಧ ಸಾಕಾಗ್ತದೆ. ಈಗ ಸಣ್ಣಗೆ ಹೆಚ್ಚಿಕೊಂಡಂತ ಈರುಳ್ಳಿ 1 ತುಂಡು, ಅರ್ಧ ಈರುಳ್ಳಿ. ಜಾಸ್ತಿ ಬೇಕಾದ್ರೆ ಜಾಸ್ತಿ ಕುಂಬಳಕಾಯಿ ಹಾಕಿ ಮಾಡಿ. ಜಾಸ್ತಿ ಕುಂಬಳಕಾಯಿ ಕ್ವಾಂಟಿಟಿ ಮೇಲೆ ಹೋಗ್ತದೆ. ಯಾಕಂದ್ರೆ ಒಂದು ದೊಡ್ಡ ಕುಂಬಳಕಾಯಿನಲ್ಲಿ ಬರೀ ಪಲ್ಯ ಮಾಡೋದು, ಗೊಜ್ಜು ಮಾಡೋದು ಆ ತರ ಮಾಡಿ ತಿನ್ನೋಕೆ ಆಗೋದಿಲ್ಲ. ಒಂದೊಂದ್ಸಾರಿ ನಾವು ಸೂಪ್ ಮಾಡಿದ್ರೆ ತುಂಬಾ ಸ್ವಾದಿಷ್ಟಕರವಾಗಿರ್ತದೆ. ತುಪ್ಪದಲ್ಲಿ ಮಾಡಿದ್ರೆ ಇನ್ನೂ ಚಂದ ಅಲ್ಲ? ಹೌದು ಹೌದು, ಒಳ್ಳೆ ಇರುತ್ತೆ. ಅದಕ್ಕೆ ಈಗ 1 ಕಪ್ ಕುಂಬಳಕಾಯಿನ ಇದು ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಟಿರುವಂತದ್ದು, ಹೊರಗಡೆ ಸಿಪ್ಪೆ ತೆಗಿಬೇಕು. ಹೌದು ಹೌದು. ಅದಕ್ಕೆ ನೀವು ಮೈನ್ ಆಗಿ 2ನೇ ಡಿಶ್ ಹಾಕ್ತಿದ್ರೆ? ಹೌದು ಹೌದು, ಬಾದಾಮ್. ಇದರ ಸ್ಪೆಷಲ್ ಇರೋದೇ ಇದು. ಬಾದಾಮ್ ಹಾಕಿದ್ರೆ ತುಂಬಾ ಚೆನ್ನಾಗಿ. ಇದನ್ನ ನೀರಿನಲ್ಲಿ ನೆನೆಸಿ, ಒಂದು 6 ಬಾದಾಮ್ನ ನೀರಿನಲ್ಲಿ ನೆನೆಸಿದ್ರೆ ಸಿಪ್ಪೆ ತೆಗಿಯೋಕ್ಕಾಗುತ್ತೆ. ಸಿಪ್ಪೆ ತೆಗೆದಂತಹ ಬಾದಾಮ್ ಸ್ವಲ್ಪ. ಅಭ್ಯಾಸ ಇದೆಯಾ ಅಡಿಗೆ ಮಾಡಿ? ನಾವು ರೂಮಲ್ಲೆಲ್ಲ ನಾವೇ ಮಾಡಿ. ಹೌದಾ? ಆದ್ರೆ ತಿನ್ನೋದು ನಾವೇ ಮಾತ್ರ ಆಗಬೇಕು. ನಾವು ಮಾತ್ರ ತಿನ್ನೋದು. 1-2-3 ನಿಮಿಷ ಬೇಯಿಸಿದ ಮೇಲೆ, ಇದರಲ್ಲಿ ಹುರಿದ ಮೇಲೆ ಇದು ಮುಳುಗುವಷ್ಟು ಅಷ್ಟೇ. 1 ಚಿಕ್ಕ ಲೋಟದಲ್ಲಿ 1 ಲೋಟ ನೀರನ್ನು ಹಾಕಿ ನಾವು ಕುಕ್ಕರ್ ಮುಚ್ಚಳ ಇಟ್ಬಿಡೋಣ. ಅದು ಬೇಯಲಿಕ್ಕಲ್ಲ? ಬೇಯಲಿಕ್ಕೆ. ನೀರು ಹಾಕ್ಲಾ? ಆಯ್ತು. ಅರ್ಧ ಲೋಟವಾ?
ಸಾಕಾಗ್ತದೆ. ಈಗ ಉರಿಯನ್ನು ಜಾಸ್ತಿ ಮಾಡೋಣ. ಇದು ಒಂದು 2 ಸೀಟಿ ಆಗಲಿ. 2 ನಿಮಿಷ ಬೆಂದ್ರೆ ಕರೆಕ್ಟ್ ಆಗ್ತದೆ. 2 ಸೀಟಿ ಆಗುವಷ್ಟು ಬೆಂದ್ರೆ ಸಾಕು. ಓಕೆ ಮ್ಯಾಮ್, ನೀವು ಈಗ ಮನೆಯಲ್ಲೆಲ್ಲ ಅಡಿಗೆ ನೀವೇ ಮಾಡೋದಾ? ಹೌದು, ಖಂಡಿತ. ನಮ್ದು ಪ್ಯಾಷನ್ ಅಡಿಗೆ ಮಾಡೋದು ಅಂದ್ರೆ ತುಂಬಾ ಖುಷಿ. ಎಷ್ಟು ಜನ ಇದ್ದಾರೆ ಮನೆಯಲ್ಲಿ? ಮನೆಯಲ್ಲಿ ಈಗ ನಾನು ಮತ್ತೆ ನನ್ನ ಗಂಡ ಇಬ್ಬರೇ ಇರೋದು. ಹಾಗೆ ನೀವು ನಿಮ್ಮ ಹಸ್ಬೆಂಡ್ ಕೂಡ ಮಾಡ್ತಾರಾ ಅಡಿಗೆ ಏನಾದ್ರು ಸ್ಪೆಷಲ್ ಆಗಿ ನಿಮಗೆ ಹೆಲ್ಪ್ ಮಾಡೋದು ಆ ಥರ ಎಲ್ಲ ಏನಾದ್ರು ಇದ್ರು? ಮಾಡ್ತಾರೆ. ನಾನ್ ವೆಜ್ ಐಟಮ್ ಎಲ್ಲ ಅವ್ರು ಮಾಡ್ತಾರಾ? ಹಾಗೆ ಇಲ್ಲ ನಾನ್ ವೆಜ್ ಐಟಮ್ ಮಾಡೋದಿಲ್ಲ ಅವರು, ವೆಜ್ ಮಾಡ್ತಾರೆ. ಓಕೆ. ಮೈಸೂರಲ್ಲಿ ಏನು ಬೇರೆ ಏನು ಸ್ಪೆಷಲ್ ಇರುತ್ತೆ ಅಡಿಗೆಯಲ್ಲಿ? ಅಡಿಗೆಯಲ್ಲಿ ರಾಗಿ ಮುದ್ದೆ, ಜನ ತುಂಬಾ ರಾಗಿ ಮುದ್ದೆ ಇಷ್ಟಪಡ್ತಾರೆ. ಮತ್ತೆ ಅನ್ನದ ಐಟಮ್ಸ್ ಎಲ್ಲ ಇಷ್ಟಪಡ್ತಾರೆ. ಸೊಪ್ಪುಗಳೆಲ್ಲ ತುಂಬಾ ಚೆನ್ನಾಗಿ ಸಿಗ್ತದೆ. ಹಾಗೆ ರಾಗಿ ಮುದ್ದೆ ಜಾಸ್ತಿ ಮಂಡ್ಯ ಕಡೆ, ಉತ್ತರ ಕನ್ನಡ ಮತ್ತೆ ಮೈಸೂರು ಈ ಕಡೆ ಎಲ್ಲ. ಹೌದು, ಆರೋಗ್ಯಕರ. ಹೌದು. ಈಗ 2 ವಿಜಿಲ್ ಆಗಿದೆ, ಸ್ಟವ್ ಆಫ್ ಮಾಡೋಣ. ಓಕೆ. ಈಗ ಸಾಧಾರಣ ಬೆಂದಿರುತ್ತಲ್ಲ? ಹೌದು ಬೆಂದಿರುತ್ತದೆ ಚೆನ್ನಾಗಿ. ಓಕೆ. ಇದನ್ನ ನೆಕ್ಸ್ಟ್ ಮಿಕ್ಸ್ ಮಾಡಬೇಕಾ? ಹೌದು, ಇದು ಆರಿದ ಮೇಲೆ ಸಂಪೂರ್ಣವಾಗಿ ಆರಬೇಕು, ಆಮೇಲೆ ತೆಗೆದ್ಬಿಟ್ಟು ಮುಂದಿನ ಪ್ರೋಸೆಸ್. ಎಸ್ ಮ್ಯಾಮ್, ಇದೊಂದು 2 ನಿಮಿಷ ಆರೋದಕ್ಕೆ ಸಮಯ ಬೇಕು. ಅದು ಇಲ್ಲದ್ರೆ ಇದು ಸ್ಟವ್ ಸ್ವಲ್ಪ ಜಾಸ್ತಿ ಪ್ರೆಷರ್ ಇರುತ್ತಲ್ಲ? ಹೌದು. ಓಕೆ. ನಾನು ನಿಮ್ಮ ಬಗ್ಗೆ ಕೇಳಿದ್ದೇನೆ, ನೀವು ಚುಟುಕ ಇದೆಲ್ಲ ಬರೀತೀರಾ ಅಂತ. ಹೌದು, ಸಾಹಿತ್ಯ ತುಂಬಾ ಇಷ್ಟ. ಅಂದ್ರೆ ಯಾವ ಇದರಲ್ಲಿ ಇಂಟ್ರೆಸ್ಟ್ ಅಲ್ಲಿ ನೀವು ಆ ತರ ಸ್ಟಾರ್ಟ್ ಮಾಡಿದ್ರಿ? ಅಂದ್ರೆ ಈಗ ಸಾಹಿತ್ಯದಲ್ಲಿ ಸುಮ್ಮನೆ ನಮ್ಮ ಸಮಾಜವನ್ನ ನಾವು ಅಬ್ಸರ್ವ್ ಮಾಡಿದ್ರೆ ಎಷ್ಟೋ ವಿಚಾರಗಳು ನಮ್ಮ ತಲೆಯಲ್ಲಿ ಹೊಳಿತದೆ. ಉದಾಹರಣೆಗೆ ಈಗ ಮದ್ಯಪಾನ ಮಾಡೋರು, ನಮ್ಮ ಕಣ್ಣಲ್ಲಿ ನಮ್ಮ ಹತ್ತಿರದವರು ಆ ತರ ಆದಾಗ ತುಂಬಾ ನೋವಾಗುತ್ತೆ. ಅಂದ್ರೆ ಮದ್ಯಪಾನದ ಬಗ್ಗೆ ನೀವು ಹೌದು ಬರ್ದಿದ್ದೆ. ಒಂದು ನೀ ಬಂದೆ ಸರಸದಲ್ಲಿ ನಮ್ಮಿಬ್ಬರ ಮಧ್ಯೆ, ಗಂಡ ಹಿಡಿದ್ರೆ ತುಂಬಾ ಚೆನ್ನಾಗಿರ್ತಾರೆ, ಆತನಿಗೆ ಈ ಮದ್ಯಪಾನ ಅನ್ನೋದು ಶುರುವಾಗತ್ತೆ. ನೀ ಬಂದೆ ಸರಸದಲ್ಲಿ ನಮ್ಮಿಬ್ಬರ ಮಧ್ಯೆ, ನಾ ಆದೆ ಸವತಿ ನೀ ಸತಿ. ಇದು ಈಗ ಮದ್ಯಪಾನಕ್ಕೆ ಹೇಳುದಾ? ಹೌದು. ಬಹಳ ಒಂದು ಅರ್ಥ ಉಂಟು. ಅಂದ್ರೆ ನೆಕ್ಸ್ಟ್ ಉಂಟಾ ಅದು? ಇಲ್ಲ, ನೀ ಬಂದೆ ಸರಸದಲ್ಲಿ ನಮ್ಮಿಬ್ಬರ ಮಧ್ಯೆ, ನಾದೆ ಸವತಿ ನೀ ಸತಿ. ಹಾಗಾದ್ರೆ ಅಲ್ಲಿ ಮದುವೆ ಆದ ಹೆಂಡತಿ ಇಲ್ಲ, ಮದ್ಯವೇ ಜಾಸ್ತಿ ಆಯ್ತು. ಹೌದು, ಅವಳಿಗಿಂತ ತುಂಬಾ ಇಷ್ಟ ಅವನು ಕುಡಿತನ ಅಳವಡಿಸ್ಕೊಂಡಿರ್ತಾರೆ ಜೀವನದಲ್ಲಿ. ಬೇಡ, ಅವಳು ಸತಿಯಾಗೇ ಇರ್ಲಿ, ಸವತಿ ಆಗೋದು ಬೇಡ ಅಂತ. ಹೌದು, ನಿಜವಾಗಿ. ಅಂದ್ರೆ ಹೆಚ್ಚಿನ ಸಂಸಾರ ಕೂಡ ಹಾಗೆ ಅಲ್ಲ, ಮದುವೆ ಆಗೋಕ್ಕೂ ಮುಂಚೆ ಚೆನ್ನಾಗಿರುತ್ತೆ, ಮದುವೆ ಆದ ನಂತರ ಈ ಕುಡಿತ ಅದೆಲ್ಲ ಜಾಸ್ತಿ ಆಗ್ತದೆ. ಅದೇ ಕೆಟ್ಟ ಚಟಗಳು ಮಧ್ಯೆ ಬರಬಾರ್ದು ಅಷ್ಟೇ. ಓಕೆ. ಇದು ರೆಡಿ ಆಗಿದೆಲ್ಲ? ಈಗ ರೆಡಿ ಆಗಿದೆ, ಇದು ಆರಿದೆ. ಈ ಕುಕ್ಕರ್ನ ಫಸ್ಟ್ ಕುಕ್ಕರಲ್ಲಿ ಯಾವಾಗಲೂ ನಾವು ವೇಟ್ ತೆಗಿಬೇಕು, ಆಮೇಲೆ ಮುಚ್ಚಳವನ್ನು ತೆಗಿಬೇಕು. ನೋಡಿ, ಇದು ತುಂಬಾ ಚೆನ್ನಾಗಿ ಮೃದುವಾಗಿ ಬೆಂದಿದೆ. ಇದನ್ನು ನಾವು ಆರಿಸಿ ಮಿಕ್ಸಿ ಮಾಡೋಣ. ಹೌದು. ಈ ಮತ್ತೆ ಎಲೆಯನ್ನು ತೆಗಿಯೋಣ. ಎಲೆ ಮತ್ತೆ ಚಕ್ಕೆಯನ್ನು ಎರಡನ್ನು ಗ್ರೈಂಡ್ ಮಾಡಬೇಕಾದ್ರೆ ತೆಗಿಯೋಣ. ಆಲ್ರೆಡಿ ಅದರ ಸತ್ವ ಎಲ್ಲ ನೀರಿಗೆ, ಹೌದು, ನೀರಲ್ಲಿದೆ. ಇದು ಆರಿದೆ ಆಲ್ರೆಡಿ. ಇದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡೋಣ. ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿದಾಗ ತುಂಬಾ ನುಣ್ಣಗಾಗಿ. ಹೌದು, ನುಣ್ಣ ಸೂಪ್ ಅಲ್ವಾ ನಾವು ಮಾಡ್ತಾ ಇರೋದು. ಹೌದು. ಅದಕ್ಕೆ ನೀರು ಹಾಯ್ಲಿಕ್ಕುಂಟಾ? ನೀರು ಇಲ್ಲ, ಬೇಕಾದಷ್ಟು ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಣ. ಇದು ಸಾಕಲ್ಲ? ಸಾಕು. ಆಲ್ರೆಡಿ ಬೆಂದಿರೋದ್ರಿಂದ ಜಾಸ್ತಿ. ಹೌದೌದು. ಈಗ ಒಂದು ಬಾಣಲೆ ಇಡಿ. ಓಕೆ. ಈಗ ಬಾಣಲೆಯನ್ನು ಇಡುವ ಕಾರ್ಯಕ್ರಮ. ಇದಕ್ಕೆ ಆಯಿಲ್ ಹಾಕ್ಲಿಕ್ಕೆ ಉಂಟಾ? ಬೇಡ, ಎಂತ ಬೇಡ. ಓಕೆ. ತುಪ್ಪ ಏನಾದರೂ ಹಾಕ್ಲಿಕ್ಕೆ ಉಂಟಾ ಇದಕ್ಕೆ? ಏನು ಬೇಡ, ಆಲ್ರೆಡಿ ತುಪ್ಪ ಎಲ್ಲ ಹಾಕಿದ್ವಿ. ಹೌದು. ಇದಕ್ಕೆ ರುಬ್ಬಿರುವಂಥ ಪೇಸ್ಟನ್ನು ಹಾಕೋಣ. ಸ್ವಲ್ಪ ನೀರು ಕೊಡಿ. ಸಾಕು.
ಇದಕ್ಕೀಗ ನಾವು ಉಪ್ಪು ಹಾಕ್ಲಿಲ್ಲ. ಉಪ್ಪು ಹಾಕ್ಲೇಬೇಕಲ್ಲ ಸೂಪ್ಗೆ. ಉಪ್ಪು ಮತ್ತು ಸ್ವಲ್ಪ ಖಾರ ಇಲ್ಲದಿದ್ರೆ ಆಗುದೇ ಇಲ್ಲ. ಹೌದು, ಅದಕ್ಕೆ ಈಗ ಉಪ್ಪು ಮತ್ತೆ ಪೆಪ್ಪರ್ ಹಾಕೋಣ. ಪೆಪ್ಪರ್, ಓಕೆ. ಸ್ಪೂನ್ ಅನ್ನು, ಓಕೆ. ಉಪ್ಪು ಒಂದು ಸ್ವಲ್ಪ ಎಷ್ಟು ರುಚಿಗೆ ಬೇಕು ಅಷ್ಟು. ಸೂಪ್ಗೆ ತುಂಬಾ ಕಡಿಮೆ ಇಡಿಸ್ತದೆ ಉಪ್ಪು, ಬಹಳ ಇಂಪಾರ್ಟೆಂಟ್. ಉಪ್ಪಾದ್ರೆ ಕುಡಿಯೋಕ್ಕಾಗೋದಿಲ್ಲ, ಅದರಿಂದ ನಾವು ಪಲ್ಯಕ್ಕಾಗುವಷ್ಟು ಉಪ್ಪು ಹಾಕಬಾರ್ದು. ತುಂಬಾ ಕಡಿಮೆ, ಒಂದು 1/4 ಟೀ ಸ್ಪೂನ್ ಸಾಕಾಗ್ತದೆ. ಓಕೆ, ಅದಕ್ಕೆ ನೆಕ್ಸ್ಟ್ ಪೆಪ್ಪರ್ ಪೌಡರ್. ಪೆಪ್ಪರ್ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಅರುಣಾ ಮಸಾಲವನ್ನು ಬಳಸ್ತಾ ಇದ್ದೇವೆ. ಸಾಕು ಸಾಕು ಸಾಕು. ಇದನ್ನು ಕುಡಿಯುವವರು ನೀವು, ನಿಮಗೆ ಬೇಕಾದಷ್ಟು ಖಾರ ಹಾಕಿ. ಓಕೆ, ನಾನು ಆ್ಯಕ್ಚುಲಿ ಖಾರ ಎಲ್ಲ ಜಾಸ್ತಿ ಮಾಡೋದು. ಆಯಿತು, 1/4 ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಸಾಕಾಗ್ತದೆ. ಇದು ಒಂದು ಕುದಿ ಸಾಕು. ಓಕೆ, ಇದು ಪೆಪ್ಪರ್ ಪೌಡರಲ್ಲೇ ಖಾರ ಬರೋದು, ಇಲ್ಲ ಇಲ್ಲ ಇಲ್ಲ, ಮೆಣಸಿನಕಾಯಿ ಪುಡಿಯಿಂದನೇ ಖಾರ ಬರೋದು. ಓಕೆ, ಇದು ರೆಡಿ. ಓಕೆ, ರೆಡಿ ಅಲ್ಲ? ಹೌದು ಹೌದು. ಇವಾಗ ಕುಂಬಳಕಾಯಿಯ ಸೂಪ್, ಕುಂಬಳಕಾಯಿ ಮತ್ತೆ ಬಾದಾಮಿನ ಸೂಪ್ ರೆಡಿ ಇದೆ. ಈಗ ಆಕ್ಚುಲಿ ಇದಕ್ಕೆ ಬಾದಾಮು ಬಿಟ್ಟು ಬೇರೆ ಏನಾದರೂ ಹಾಕ್ಬೋದು? ಈ ಗೋಡಂಬಿ ಆ ಥರ ಏನಾದರೂ? ಗೋಡಂಬಿ ಸೂಪ್ಗೆ ಹಾಕಿದ್ರೆ ಅಷ್ಟೇನು ರುಚಿ ಬರ್ಲಿಕ್ಕಿಲ್ಲ. ಬಾದಾಮಿ ಸ್ವಾದಿಷ್ಟ ಅಲ್ಲ, ಮತ್ತೆ ಆರೋಗ್ಯಕರವಾಗಿರೋದು ಕೂಡ. ಅದರಿಂದ ಇದಕ್ಕೆ ಈ ಸಿಗುಂಬಳಕಾಯಿಗೆ ಬಾದಾಮಿ ಹಾಕಿದ್ರೆ ಬಹಳ ಒಳ್ಳೆಯದು. ಇದು ಆಲ್ರೆಡಿ ಈಗ ರೆಡಿ ಆಗಿದಲ್ಲ? ಹೌದು, ತುಂಬಾ ಸರಳವಾಗಿದೆ. ಆಮೇಲೆ ಹೌದು, ವೆರಿ ಈಸಿಯಾಗಿ ನಮಗೆ ಬೇಗ ಯಾವುದು ಕುಂಬಳಕಾಯಿ ರೆಡಿ ಆಗಿದ್ರೆ ಹೌದು ಬೇಗ ಮಾಡ್ಕೊಳ್ಬೋದು. ಹೌದು ಹೌದು. ಹಾಗಾದ್ರೆ ನಿಮಗೀಗ ಸ್ಟವ್ ಆಫ್ ಮಾಡೋಣ. ಓಕೆ, ಎಸ್, ನಾವೀಗ ಎಲ್ಲ ರೆಡಿ ಆಗಿದೆ ಸೂಪು. ಈಗ ಅದಕ್ಕೆ ಸರ್ವ್ ಮಾಡುವಲ್ಲ? ಹೌದು, ಸರ್ವಿಂಗ್ ಬೌಲ್ಗೆ ಹಾಕೋಣ. ಓಕೆ, ಘಮ ಘಮ ಸ್ಮೆಲ್ ಬರ್ತಾ ಉಂಟು. ಹೌದಾ? ನಾರ್ಮಲ್ ಊಟ ಜೊತೆ ಕೂಡ ತಿನ್ಬೋದಲ್ಲ? ಊಟಕ್ಕಿಂತ ಮೊದಲು ಸೂಪ್ ಕುಡಿಬೇಕು. ಹೌದು. ಅಡಿಗೆ ಮಾಡಿದ್ಮೇಲೆ ಅದಕ್ಕೆ ಸ್ವಲ್ಪ ಅಲಂಕಾರ ಮಾಡಿದ್ರೆ ಅದರ ರುಚಿನೂ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನಾವು ಬೇರೆದೇನು ಹಾಕೋದು ಬೇಡ. ನೆನೆಸಿದ ಬಾದಾಮಿನ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕೋಣ. ಅದು ಹಾಗೆ ಬಾಯಿಗೆ ಸಿಕ್ಕಿದ್ರೆ ಇನ್ನೂ ಚಂದ. ಹೌದು ಹೌದು. ಸಿಹಿ ಕುಂಬಳಕಾಯಿ ಬಾದಾಮ್ ಸೂಪ್ ರೆಡಿ ಆಗಿದೆ. ಎಸ್, ನಮ್ಮ ಕುಂಬಳಕಾಯಿಯ ಬಾದಾಮಿನ ಸೂಪ್ ರೆಡಿಯಾಗಿ ನನ್ನ ಕೈಯಲ್ಲಿದೆ. ನೋಡೋಕೆ ಕೂಡ ಸಾಕಾಗಿದೆ, ಸ್ಮೆಲ್ ಕೂಡ ಸಾಕಾಗಿ ಬಂದಿದೆ ಅಂತ ಅನ್ನಿಸ್ತಾ ಉಂಟು. ಬಾದಾಮಿ ಸೂಪ್ ಕೂಡ ಒಳ್ಳೆ ಬಂದಿರಬಹುದು ಅಂತ ಅನ್ನಿಸ್ತಾ ಉಂಟು. ಬಿಸಿ ಬಿಸಿ ಸವಿಬೇಕು. ಆಕ್ಚುಲಿ ಬಿಸಿ ಬಿಸಿ ಸವಿಬೇಕು. ಹೌದು ಹೌದು, ಆರೋದಕ್ಕಿಂತ ಮೊದಲೇ ಬಿಸಿ ಬಿಸಿ ಸವಿಬೇಕು. ಓಕೆ, ಹಾಗಾದ್ರೆ ಕುಂಬಳಕಾಯಿಯ ಬಾದಾಮಿನ ಸೂಪ್ ರೆಡಿಯಾಗಿದೆ. ಬಿಸಿ ಬಿಸಿ ಕುಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಇದನ್ನು ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಡು. ಸಿಹಿ ಕುಂಬಳಕಾಯಿ ಸೂಪ್ ತಯಾರಿಸುವ ವಿಧಾನ. ಮೊದಲಿಗೆ ಕುಕ್ಕರ್ನಲ್ಲಿ ಸ್ವಲ್ಪ ತುಪ್ಪ ಹಾಕಿ ಬಿಸಿಯಾದ ನಂತರ ಚಕ್ಕೆ, ಪುಲಾವ್ ಎಲೆ, ಹೆಚ್ಚಿದ ಈರುಳ್ಳಿಯನ್ನು ಹುರಿಯಿರಿ. ನಂತರ 1 ಕಪ್ ಕುಂಬಳಕಾಯಿಯ ಹೋಳುಗಳನ್ನು ಹಾಗೂ ನೆನೆಸಿದ 8 ರಿಂದ 10 ಬಾದಾಮಿ ಹಾಕಿ ಹುರಿಯಿರಿ. ಆನಂತರ ಮುಳುಗುವಷ್ಟು ನೀರು ಹಾಕಿ 2 ವಿಸಿಲ್ ಬರುವವರೆಗೂ ಬೇಯಿಸಿ. ತಣ್ಣಗಾದ ನಂತರ ನುಣ್ಣಗೆ ರುಬ್ಬಿಕೊಳ್ಳಿ. ಬಳಿಕ ಬೇಕಾಗುವಷ್ಟು ನೀರು ಹಾಕಿ ತೆಳು ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಅರುಣಾ ಕರಿಮೆಣಸಿನ ಪುಡಿ ಹಾಕಿ 1-2 ನಿಮಿಷ ಬೇಯಿಸಿ. ಮೇಲಿನಿಂದ ಫ್ರೆಶ್ ಕ್ರೀಮ್ ಉದುರಿಸಿ. ಈಗ ಆರೋಗ್ಯಕರವಾದ ಸಿಹಿ ಕುಂಬಳಕಾಯಿಯ ಸೂಪ್ ಸವಿಯಲು ಸಿದ್ಧ. ಎಸ್, ಕುಂಬಳಕಾಯಿ ಬಾದಾಮಿನ ಸೂಪ್ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂದಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲೈನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು. ಎಸ್ ಮ್ಯಾಮ್, ನಮಗೆ ನೀವು ಬಾದಾಮ್ ಮತ್ತು ಕುಂಬಳಕಾಯಿ ಬಾದಾಮ್ ಹಾಕಿ ಸೂಪ್ ಮಾಡಿದ್ರ. ಹೌದು. ಅದು ಹೇಗೆ ಕಲ್ತ್ರಿ ನೀವು? ನಾನು ಆಕ್ಚುಲಿ ಅಮೆರಿಕಕ್ಕೆ ಹೋಗಿದ್ದಾಗ ಅಲ್ಲಿ ಹಾಲೋವಿನ್ ಡೇ ಅಂತ ಮಾಡ್ತಾರೆ ಈ ಡಿಸೆಂಬರ್ ತಿಂಗಳಲ್ಲಿ, ನವೆಂಬರ್ ಡಿಸೆಂಬರ್ ಅಲ್ಲಿ. ದೊಡ್ಡ ದೊಡ್ಡ ಕುಂಬಳಕಾಯಿಗೆ ಹೊರಗಡೆ ಪೇಂಟ್ ಎಲ್ಲ ಮಾಡ್ತಾರೆ. ಅದಾದ್ಮೇಲೆ ಅದನ್ನು ಉಪಯೋಗಿಸೋದು ಹೇಗೆ ಅಂತ ಯೋಚನೆ ಮಾಡಿದ್ವು.
ಆ ಕುಂಬಳಕಾಯಿನ ಉಪಯೋಗಿಸ್ಬಿಟ್ಟು ಬಾದಾಮ್ ಹಾಕ್ಬಿಟ್ಟು ಸೂಪ್ ಮಾಡೋದು ನನ್ನ ಮಗಳು ಹೇಳ್ಕೊಟ್ಲು. ಓ, ಇದು ಅಮೆರಿಕಕ್ಕೆ ಹೋಗಿ ಕಲ್ತಿರೋ ಅಂತ ಡಿಶ್. ಓಕೆ ಓಕೆ. ಆ ಪೇಂಟ್ ಮಾಡಿದನ್ನ ಮೇಲಿಂದ ಸಿಪ್ಪೆ ತೆಗೆದ್ಬಿಟ್ಟು ಒಳಗಡೆದ್ದು ಕುಂಬಳಕಾಯಿನ ಈ ರೀತಿಯಾಗಿ ಉಪಯೋಗಿಸ್ಕೋಬಹುದು. ಅಮ್ಮ ಮತ್ತು ಮಗಳಿಂದ ಇಬ್ಬರ ಒಂದು ಐಡಿಯಾದಲ್ಲಿ ಬಾದಾಮ್ ಸೂಪ್ ರೆಡಿ ಆಗಿದೆ. ಕುಂಬಳಕಾಯಿ ಬಾದಾಮಿ ಸೂಪ್ ರೆಡಿ ಆಗಿದೆ. ಎಸ್, ನಾವೀಗ ಎರಡನೇ ಡಿಶ್ ಮಾಡ್ತಾ ಇದ್ವಿ. ಏನ್ ಮಾಡ್ತಾ ಇದ್ವಿ? ಯಾವ್ದು? ನಿಮ್ಗೆ ಸ್ವೀಟ್ ತುಂಬಾ ಇಷ್ಟನಾ? ಸ್ವೀಟ್ ಅಂದ್ರೆ ಸಖತ್ ಇಷ್ಟ ನನಗೆ. ಸ್ವೀಟ್ ಖಾರ ಎಲ್ಲ ಇಷ್ಟ. ಒಂದು ಸ್ವೀಟ್ ಡೆಸರ್ಟ್ ಮಾಡಿ ತೋರಿಸ್ತೇನೆ. ಓಕೆ, ಸ್ವೀಟ್ ಇದೆ ಡೆಸರ್ಟ್. ಈಗ ಏನು ಯಾವ ಸ್ವೀಟ್ ಮಾಡ್ತೀವಿ? ಅದು ಲವಂಗ ಲತಿಕಾ ಅಂತ. ಓ, ಹೆಸರೇ ಒಂಥರ ಡಿಫ್ರೆಂಟ್ ಉಂಟು. ಹೌದು ಹೌದು, ಲವಂಗ ಲತಿಕಾ. ಲವಂಗ ಲತಿಕಾ ಅಂತ. ಹೌದು. ಡ್ರೈ ಫ್ರೂಟ್ಸ್ ಮತ್ತೆ ಖೋವಾ ಮತ್ತೆ ಲವಂಗ ಉಪಯೋಗಿಸಿಕೊಂಡು ಮಾಡುವಂತದ್ದು. ನಾನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಮೈನ್ ಆಗಿ ಇದರಲ್ಲಿ ಲವಂಗ ಎದ್ದು ಕಾಣ್ತದೆ. ಹೌದು ಹೌದು ಹೌದು. ಓಕೆ, ಹಾಗಾದ್ರೆ ನಾವು ಲೆಸನ್ ನಂಬರ್ 1 ಎಂತ ಮಾಡುವ? ಈಗ ಒಂದು ಬೌಲ್ ತಗೊಂಡು ಓಕೆ 1 ಕಪ್ ಮೈದಾನ, ಮೈದಾಕ್ಕೆ ಒಂದು 2 ಸ್ಪೂನಿನಷ್ಟು ತುಪ್ಪ. ಓಕೆ, ಸಾಕಾಗ್ತದೆ. ಒಂದು 2 ಸ್ಪೂನ್ ತುಪ್ಪ ಹಾಕಿದ್ರೆ ಸಾಕಾಗ್ತದೆ ಇದಕ್ಕೆ. ಅದನ್ನು ಮೊದಲಿಗೆ ಕೈಯಲ್ಲಿ ಈ ಮೈದಾವನ್ನ ಕಲಸಬೇಕು. ಮೊದಲಿಗೆ ಅದೀಗ ಅಂಟಬೇಕು ಕಲಸುವಾಗ. ಹೌದು. ಜಾಸ್ತಿ ತುಪ್ಪ ಹಾಕಿದ್ರೆ ಒಳ್ಳೇದಾ? ಹೌದು, ಇಲ್ಲಿ ಜಾಸ್ತಿ ಏನು ಬೇಕಾಗಲ್ಲ. 1 ಕಪ್ ಮೈದಾಗೆ 2 ಸ್ಪೂನ್ ತುಪ್ಪ ಸಾಕಾಗ್ತದೆ. ಇದಕ್ಕೆ ಸ್ವಲ್ಪ ನೀರು ಕೊಡಬೇಕಲ್ಲ. ಸ್ವಲ್ಪ ಸಾಕು. ಅಂದ್ರೆ ಇದು ತುಂಬಾ ತೆಳುವಾಗಿ ಕಲಸಬಾರ್ದು, ಗಟ್ಟಿಯಾಗಿ ಕಲಸಬೇಕು. ಸಾಕಾ ನೀರು? ಇನ್ನು ಸ್ವಲ್ಪ ಹಾಕ್ಲಾ? ಸಾಕು ಸಾಕು. ಎಸ್ ಮ್ಯಾಮ್, ಅದು ಸಾಧಾರಣ ಈಗ ಸ್ಮ್ಯಾಶ್ ಆಗಿದಲ್ಲ? ಹೌದೌದು. ಇದನ್ನ ಚೆನ್ನಾಗಿ ಕಲಸಬೇಕು. ಆಮೇಲೆ ತೆಳು ಮಾಡಬಾರ್ದು, ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಇದು. ತುಪ್ಪ, ಸ್ವಲ್ಪ ನೀರು ಮತ್ತೆ ಮೈದಾ. ಇದನ್ನ ಹೀಗೆ ಕಲಸಿ ಇದೊಂದು 10 ನಿಮಿಷ ಒದ್ದೆ ಬಟ್ಟೆ ಮಾಡಿ ಇದನ್ನ ಮುಚ್ಚಿಡ್ಬೇಕು. ನೆನೆಯಬೇಕು. 10 ನಿಮಿಷ ಇಲ್ದಿದ್ರೆ ಅರ್ಧ ಗಂಟೆ ಒಳ್ಳೆಯದು. ಇದನ್ನ ನೆನೆಯಕ್ಕೆ ಇಡೋಣ ಮುಚ್ಚಿಬಿಟ್ಟು. ಅಷ್ಟರಲ್ಲಿ ನಾವು ಖೋವನ್ನ ಹುರಿಯೋ ಕೆಲಸ ಮಾಡೋಣ. ಕೋವನ್ನ ಹುರಿಬೇಕಲ್ಲ? ಹೌದು, ಹುರಿಬೇಕು. ಅದರದ್ದು ಹಸಿ ವಾಸನೆ ಹೋಗ್ಬೇಕು. ಓಕೆ, ಹಾಗಾದ್ರೆ ನಿಮಗೆ ಈಗ ಬಾಣಲೆ ಬೇಕಲ್ಲ? ಹೌದು. ಈಗ ನಾವು ಲೆಸನ್ ನಂಬರ್ 1 ಗ್ಯಾಸ್ ಉರಿಸಬೇಕಲ್ಲ? ಹೌದು. ಬಾಣಲೆಯನ್ನು ಇಟ್ಬಿಟ್ಟು ಇದು ಕೋವಲ್ಲ? ಹೌದು, ಖೋವನ್ನು ಹುರಿಬೇಕು. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು. ಓಕೆ, ಈಗ ಕೋವಾ ಹುರಿತಾ ಇದ್ವಿಲ್ಲ, ಈಗ ನೆಕ್ಸ್ಟ್ ಇದು ಸಿಮ್ಮಲ್ಲಿ ಹುರಿಬೇಕು. ಒಂದು ಅರ್ಧ ಕಪ್ ಖೋವಾ ಸಾಕು ಇದಕ್ಕೆ. ಇದು ಸ್ವಲ್ಪ ಕೆಂಪಾಗುವವರೆಗೆ, ಇದರ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಈಗ ಹುರಿದಾಗ ಇದಕ್ಕೆ ಒಂದು 2 ಸ್ಪೂನ್ ಸಕ್ಕರೆಯನ್ನು ಹಾಕ್ಬೇಕು. ಈ ತರದ್ದು ಮೆಲ್ಟ್ ಆಗೋಕೆ ಶುರು ಆಗುತ್ತೆ. ಚೆನ್ನಾಗಿ ಪಾಕ ಬರುತ್ತಲ್ಲ? ಪಾಕ ಅಲ್ಲ, ಇದು ಪಾಕ ಬರೋದಲ್ಲ, ಗಟ್ಟಿ ಆಗುತ್ತೆ. ಇದು ಸ್ಟಫ್ ಮಾಡ್ಲಿಕ್ಕೆ. ಇದನ್ನ ಚೆನ್ನಾಗಿ ಒಂದು 5 ನಿಮಿಷ ಹುರಿದಾದ್ಮೇಲೆ ಇದು ಸ್ವಲ್ಪ ಗಟ್ಟಿಯಾಗಿ ಆಗತ್ತೆ. ಅದನ್ನ ಆರಿಸೋಣ. ಓಕೆ, ಇದು ಈಗ ಸಾಧಾರಣ ಪಾಕ ಬರ್ತಾ ಉಂಟಲ್ಲ? ಹೌದು ಹೌದು, ಗಟ್ಟಿಯಾಗಿದೆ. ಗಟ್ಟಿ ಆದಷ್ಟು ಒಳ್ಳೆಯದು. ಇದಕ್ಕೆ ಅವಾಗ ಪುಡಿ ಮಾಡಿರುವಂತ ಬಾದಾಮ್ ಮತ್ತೆ ಗೋಡಂಬಿ, ಪುಡಿ ಮಾಡಿದ ಬಾದಾಮ್ ಮತ್ತು ಗೋಡಂಬಿ. ಹೌದು, ಇಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ಬೆರೆಸಬೇಕು. ಚೂರು ಪ್ರೆಷರ್ ಇರಲ್ಲ? ಬೇಡ ಬೇಡ, ಸಿಮ್ಮಲ್ಲೇ ಇರಲಿ. ಬಾದಾಮ್ ಮತ್ತು ಗೋಡಂಬಿಯನ್ನ ಇದಾದ ನಂತರ ಏಲಕ್ಕಿ ಪುಡಿ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿ, ಪರಿಮಳಕ್ಕೆ. ಹೌದು. ಬಾದಾಮು, ಗೋಡಂಬಿ, ಏಲಕ್ಕಿ ಎಲ್ಲ ಬಿದ್ದಾಗ ಅದರ ಟೇಸ್ಟ್ ಬೇರೆ ಇರುತ್ತೆ. ಬೇರೆ ತುಂಬಾ ಚೆನ್ನಾಗಿರ್ತದೆ. ಸಾಕು, ಇದು ಸ್ವಲ್ಪ ತಣ್ಣಗಾಗ್ಲಿ. ಇದನ್ನ ಹೀಗೆ ಇಡೋಣ. ಓಕೆ, ಇದನ್ನ ಈಗ ನಾವು ಇನ್ನೊಂದು ಪಾತ್ರಕ್ಕೆ ಹಾಕೋಲ್ಲ? ಆಯ್ತು, ಹಾಕೋಣ. ಇದು ಆರಿದೆ, ತಣ್ಣಗಾಗಿದೆ. ಓಕೆ, ಈಗ ಇದು ಸಿಹಿ ಖಾದ್ಯ ನಾವು ಮಾಡ್ತಾ ಇರೋದು. ಸಿಹಿ ಇರುವಂತದ್ದು ಏನು ಹಾಕ್ಲೇ ಇಲ್ವಲ್ಲ ಈಗ ಇದಕ್ಕೆ. ಹೌದು, ಈಗ ಇದನ್ನ ನಾವು ಪಾಕ ರೆಡಿ ಮಾಡೋಣ. ಓಕೆ, ಸಕ್ಕರೆ ಪಾಕ ಮಾಡ್ಬೇಕಲ್ಲ? ಹೌದು ಹೌದು. ಓಕೆ, ಹಾಗಾದ್ರೆ ಒಂದು ಬಾಣಲೆ ಇಡಬೇಕಲ್ಲ? ಅರ್ಧ ಕಪ್ ಸಕ್ಕರೆ. ಓಕೆ, ಅರ್ಧ ಕಪ್ ಸಕ್ಕರೆ ಅಲ್ಲ? ಹೌದು. ಓಕೆ, ಸಕ್ಕರೆ ಪಾಕಕ್ಕೆ ಅರ್ಧ ಕಪ್ ಸಕ್ಕರೆ. ಹೌದು. ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು
ಕುದಿಸ್ಬೇಕು. ಹೌದು. ಈಗ ಇದು ಪಾಕ ಬರ್ತಾ ಇರಲಿ. ನಾವು ನೆಕ್ಸ್ಟ್ ಎಂತ ಮಾಡೋದು? ಮುಂದಕ್ಕೆ ಈ ಕಲಸಿಟ್ಟಿರುವಂಥ ಮೈದಾ ಹಿಟ್ಟಲ್ಲಿ ನಾವು ಖೋವನ ಸ್ಟಫ್ ಮಾಡಬೇಕು. ಆ ಕೆಲಸ ಮಾಡೋಣ. ಇದೊಂದು ಸೈಡಲ್ಲಿ ಆಗ್ತಾ ಇರಲಿ ಅಲ್ಲ? ಹೌದು, ಇದು ಆಗ್ತಾ ಇರಲಿ. ಓಕೆ, ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಟರೆ ಅದಲ್ಲ? ಹೌದು. ಏನು ಈ ಹೋಳಿಗೆ ತರ ಮಾಡ್ತಾರಲ್ಲ ಅದೇ ತರನ? ಹೌದು ಹೌದು, ನೋಡ್ತಾ ಇರಿ, ಕಾಯ್ತಾ ಇರಿ, ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೇನೆ. ಸ್ವೀಟ್ ಅಲ್ಲ, ಹಾಗೆ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ, ಹೇಗೆ ಮಾಡ್ತಿದ್ದೀರಾ, ಹೇಗೆ ಬರ್ಬೋದು ಅಂತ. ಇದನ್ನ ಹೌದು ಚಿಕ್ಕ ಪೂರಿ ಆಕಾರದ ಗಾತ್ರದಲ್ಲಿ ನಾವು ಲಟ್ಟಿಸ್ಕೊಳ್ಬೇಕು. ನೋಡಿ, ಚಿಕ್ಕ ಪೂರಿ ಆಕಾರಕ್ಕೆ ಇಷ್ಟೇ ಸಾಕು. ಅದರೊಳಗೆ ಇದನ್ನ ಸ್ಟಫ್ ಮಾಡೋದು. ಖೋವಾ ಮತ್ತೆ ಸ್ವಲ್ಪ ಸಕ್ಕರೆ, ಡ್ರೈ ಫ್ರೂಟ್ಸ್. ಹೌದು. ಆ ನಂತರ ಸ್ವಲ್ಪ ನೀರನ್ನ ಈ ಅಂಚಿಗೆ ತಾಗಿಸ್ಬೇಕು. ಅದು ಓಪನ್ ಆಗದೆ ಇರ್ಲಿ ಅಂತ. ಈ ಗಮ್ ತರ? ಹೌದು ಹೌದು ಹೌದು, ನೀರಲ್ಲೇ ಅಂಟಿಸುವುದು. ಹೌದು ಹೌದು. ಇದನ್ನ ಈ ರೀತಿ ಮಡಿಚಬೇಕು. ನಂತರ ಇನ್ನೊಂದು ಭಾಗನ ಹೀಗೆ ಮಡಚಿ ಒತ್ತಬೇಕಿಲ್ಲಿ. ನಂತರ ಆ ಕಡೆ ಈ ಕಡೆ ಪದರವನ್ನ ಈ ತರ ಮಡಚಬೇಕು. ಚೆನ್ನಾಗಿ ಬಂದಿದೆಯಲ್ಲ? ಹೌದು. ಇದು ಮಡಚಿ ಆದ್ಮೇಲೆ ನಾವು ಇದರ ಹೆಸರೇ ಲವಂಗ ಲತಿಕಾ ಅಲ್ಲ? ಹೌದು. ಇದು ಓಪನ್ ಆಗದೆ ಇರ್ಲಿ ಅಂತ ಒಂದು ಲವಂಗವನ್ನ ಈ ತರ ಪಿನ್ ಮಾಡಬೇಕು. ಲವಂಗದ ಕೆಲಸವೇ ಅದು. ಹೌದು ಹೌದು ಹೌದು. ಇದು ಪಾಕ ರೆಡಿ ಆಗಿದೆ ನೋಡಿ. ಪಾಕ ಅದು ರೆಡಿ ಆಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಅಂಟು ಬರಬೇಕು. ಹೌದೌದು, ಸ್ವಲ್ಪ ಸಕ್ಕರೆ ಗಟ್ಟಿಯಾಗಿ ಬರಬೇಕು. ಇಷ್ಟು ಬಂದ್ರೆ ಸಾಕಾಗ್ತದೆ. ಸ್ಟವ್ ಆಫ್ ಮಾಡಲಾ? ಸ್ಟವ್ ಆಫ್ ಮಾಡಿ. ಈಗ ಇದನ್ನ ತೆಗೆದು ಪಕ್ಕಕ್ಕಿಡೋಣ. ಇನ್ನೊಂದು ಕೆಲಸ ಇದೆ ಇದರಲ್ಲಿ. ಈಗ ನನಗೆ ಕೆಲಸ ಇದೆಯಾ? ಹೌದೌದು. ಅಂದ್ರೆ ಈಗ ನೀವು ಅಲ್ಲಿ ಇದನ್ನ ರೆಡಿ ಮಾಡ್ತಾ ಇದೀಯಾ? ನಾನು ರೆಡಿ ಮಾಡಿ ಕೊಡ್ತೇನೆ, ನೀವು ಫ್ರೈ ಮಾಡಿ. ಫ್ರೈ ಮಾಡ್ಬೇಕಲ್ಲ? ಹೌದು. ಓಕೆ, ಈಗ ಹಾಗಾದ್ರೆ ನಾವು ಫ್ರೈಗೆ ಆಯಿಲ್ ಇಡಬೇಕಲ್ಲ? ಹೌದು, ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕಿ. ಎಸ್ ಮ್ಯಾಮ್, ನಾವು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅನ್ನು ಬಳಸ್ತಿದ್ವಿ. ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಎಸ್ ಮ್ಯಾಮ್, ನಾವು ಎಣ್ಣೆ ಈಗ ರೆಡಿ, ನನ್ನ ಕೆಲಸ ಆಯಿತು. ಕಾಯ್ತಾ ಇರಲಿ. ಅಷ್ಟರಲ್ಲಿ ಇನ್ನೊಂದು ಲವಂಗ ಲತಿಕಾ ಮಾಡ್ತೀನಿ. ಪೂರಿ ಥರ ಇದನ್ನು ಲಟ್ಟಿಸ್ಕೊಂಡು ಇದಕ್ಕೆ 1 ಸ್ಪೂನ್. ಓಕೆ, ನಾರ್ಮಲ್ ಟೀ ಈ ಥರ ಅಥವಾ ಈಗ ನಾರ್ಮಲ್ ಹೀಗೆ ತಿನ್ಬೋದಲ್ಲ? ಇದು ಸ್ವೀಟ್ ಡೆಸರ್ಟ್. ಟೀ ಜೊತೆ ಅಂದರೆ ಸ್ವೀಟ್ ತಿನ್ನೋದಾಗೋದಿಲ್ಲ ಅಲ್ಲ? ಹೌದು. ಹಾಂ, ಈಗ ನೆಂಟರು ಯಾರಾದರೂ? ಹೌದು, ನಮ್ಮ ಮನೆಯಲ್ಲಿ ನನ್ನ ಮಗನಿಗೆ ಬಹಳ ಇಷ್ಟ ಇದು. ಹೌದಾ? ಹೌದೌದು, ಅವನ ಹುಟ್ಟಿದ ಹಬ್ಬಕ್ಕೆ ಇದು ಮಾಡಲೇಬೇಕು. ದೀಪಾವಳಿನಲ್ಲಿ ಕೂಡ ಮಾಡ್ಬೋದು. ಇದು ಇನ್ನೊಂದು ಥರದಲ್ಲಿ ಮಡಿಚೋದು ತೋರಿಸ್ಕೊಡ್ತೇನೆ. ಇದು ಸುತ್ತ ನೀರನ್ನು ಹಾಕಬೇಕು. ಆಮೇಲೆ ಒಂದು ಭಾಗವನ್ನು ಈ ಥರ ಮಡಿಚಿ ಇನ್ನೊಂದು ಭಾಗವನ್ನು ಮಡಿಚಿ ಇದನ್ನು ಉಲ್ಟಾ ಮಾಡಿ. ಆವಾಗ ಇನ್ನೊಂದು ಸೈಡ್. ಹೌದು, ಇದೊಂದು ಹೂವಿನ ಹಾಗೆ ಬರ್ತದೆ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಲವಂಗದಲ್ಲಿ ಸ್ಟಿಕ್ ಮಾಡಬೇಕು. ಹೌದೌದೌದು. ಈಗ ಎಣ್ಣೆ ಕಾದ ಮೇಲೆ ಈ ಸ್ಟಫ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀವಲ್ಲ, ಅದನ್ನು ಎಣ್ಣೆಗೆ ಹಾಕೋದ. ಜಾಸ್ತಿ ಫ್ರೈ ಆಗಬೇಕಲ್ಲ? ಅದೇ ಹೊರಗಡೆ ಭಾಗ ಇದೆಯಲ್ಲ, ಅದು ಸ್ವಲ್ಪ ಕೆಂಪಾದ್ರೆ ಸಾಕು. ಎಣ್ಣೆಯಲ್ಲಿ ಕರಿಯುವಂತ ಕೆಲಸ ತುಂಬಾ ಜೋಪಾನವಾಗಿ ಮಾಡಬೇಕು. ಹೌದೌದು. ಆಲ್ರೆಡಿ ನಾವು ರೆಡಿ ಮಾಡಿಟ್ಟಿದ್ದ ಒಳಗಡೆ ಹಾಕಿದ ಇದನ್ನ ರೆಡಿ ಮಾಡಿದ್ದಾಗ ಜಾಸ್ತಿ ಬೇಯಬೇಕು ಅಂತಿಲ್ಲ? ಏನಿಲ್ಲ.
ಇದು ಕಾದಿದೆ ನೋಡಿ, ಬ್ರೌನ್ ಕಲರ್ ಬಂದಿದೆ, ಸಾಕಿಷ್ಟು. ಚೆನ್ನಾಗಿ ಬಂದಿದೆ. ಹಾ, ಸ್ಟವ್ ಆಫ್ ಮಾಡೋಣ. ಓಕೆ, ನಾವೀಗ ಅದನ್ನ ನೆಕ್ಸ್ಟ್ ಎಂತ? ಈಗ ಇದಕ್ಕೆ ಜಾಸ್ತಿ ಸಕ್ಕರೆ ಹಾಕ್ಲಿಲ್ಲ ಅಲ್ಲ ನಾವು, ಹೌದು. ಬಟ್ ಸಿಹಿ ಬರ್ಬೇಕಲ್ಲ, ಆ ಖೋವದ ಜೊತೆ ಹೊರಗಡೆ ಸಿಹಿ ಬಂದ್ರೆ ತುಂಬಾ ಚೆನ್ನಾಗಿರ್ತದೆ. ಅದನ್ನ ಈಗ ನಾವು ತಯಾರಿಸಿದಂತ ಸಕ್ಕರೆ ಪಾಕಕ್ಕೆ ಡಿಪ್ ಮಾಡಿ ಮುಳುಗಿಸೋಣ. ಇದೊಂದು 3 ನಿಮಿಷ ಇದರಲ್ಲಿ ಇರ್ಲಿ. ಓಕೆ, ಸಕ್ಕರೆ ಸಾಧಾರಣ ಎಲ್ಲ ಕಡೆ ಹೋಗ್ಲಿ ಅಂತೇಳಿ. ಹೌದು 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 ಹೌದು. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗ್ತದೆ, ಖೋವಾ ಇರೋದ್ರಿಂದ, ಡ್ರೈ ಫ್ರೂಟ್ಸ್ ಇರೋದ್ರಿಂದ. ಚೆನ್ನಾಗಿ ನೋಡ್ಲಿಕ್ಕೆ ಕೂಡ ಒಂಥರ ಜಾಮ್ ಟೈಪ್. ಈಗ ನಾವು ಸಕ್ಕರೆ ನೀರನ್ನೆಲ್ಲ ಹಾಕಿದಾಗ ಮೇಲ್ಗಡೆ ಎಲ್ಲ ಜಾಮ್ ಟೈಪ್ ತರ ಕಾಣ್ತದೆ. ಹೌದು, ಇದು ರೆಡಿ ಆಗಿದೆ. ಓಕೆ, ಇದನ್ನ ತೆಗೆದು ಒಂದು ಬೌಲ್ಗೆ ಸರ್ವಿಂಗ್ ಪ್ಲೇಟ್ಗೆ ಹಾಕೋಣ. ಸ್ವಾದಿಷ್ಟಕರವಾಗಿರುವಂತಹ ಲವಂಗ್ ಲತಿಕಾ ರೆಡಿ ಆಗಿದೆ. ಆಯ್ತು, ತಿಂದು ನೋಡಿ. ಟೇಸ್ಟ್ ನೋಡ್ಬೇಕು. ಆಕ್ಚುಲಿ ಲವಂಗ್ ಲತಿಕಾ ಎರಡು ಕರೆಕ್ಟ್ ಕಾಣ್ತಾ ಉಂಟು. ಅಂದ್ರೆ ಲವಂಗದ ಮೈನ್ ಇರುವುದೇ ಅದನ್ನ ಡಿಪ್ ಮಾಡುದಲ್ಲ. ಹೌದು ಹೌದು. ಎಸ್, ಲವಂಗ ಲತಿಕಾ ರೆಡಿಯಾಗಿ ನನ್ನ ಕೈಲಿದೆ. ಇದನ್ನ ನಾ ಟೇಸ್ಟ್ ಮಾಡೋಕೆ ಮುಂಚೆ ಲವಂಗ ಲತಿಕಾನ ಮಾಡೋದು ಹೇಗೆ ಅಂತ ನೋಡ್ಕೊಂಡು. ಲವಂಗ ಲತಿಕಾ ತಯಾರಿಸುವ ವಿಧಾನ: ಮೊದಲು 1 ಕಪ್ ಮೈದಾ ಹಿಟ್ಟಿಗೆ 2 ಚಮಚದಷ್ಟು ತುಪ್ಪ, ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಸಿ ನಾದಿಕೊಳ್ಳಿ. ಇನ್ನೊಂದೆಡೆ ಖೋವಾವನ್ನು ಕೆಂಪಗಾಗುವವರೆಗೂ ಹುರಿದು ಸಕ್ಕರೆ ಸೇರಿಸಿ ಹುರಿಯಿರಿ. ಗೋಡಂಬಿ, ಬಾದಾಮಿ ಚೂರುಗಳು ಹಾಗೂ ಏಲಕ್ಕಿ ಹಾಕಿ ಬೆರೆಸಿಕೊಳ್ಳಿ. ನಂತರ ಸಕ್ಕರೆಗೆ ಮುಳುಗುವಷ್ಟು ನೀರು ಹಾಕಿ ಪಾಕ ತಯಾರಿಸಿಕೊಳ್ಳಿ. ಆನಂತರ ಕಣಕವನ್ನು ಚಿಕ್ಕ ಪೂರಿ ರೀತಿ ಲಟಿಸಿ ತಯಾರಿಸಿದ ಹೂರಣವನ್ನು ತುಂಬಿ ಮಡಚಿಕೊಳ್ಳಿ. ಬಳಿಕ ಲವಂಗದಿಂದ ಚುಚ್ಚಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿದು ಸಕ್ಕರೆ ಪಾಕದಲ್ಲಿ ಅದ್ದಿ ತೆಗೆಯಿರಿ. ಈಗ ಸಿಹಿಯಾದ ಲವಂಗ ಲತಿಕಾ ರೆಡಿ. ಎಸ್ ಮ್ಯಾಮ್, ನಮ್ಮ ಹತ್ರ ಈಗ 2 ಸೂಪ್, ಒಂದು ಸಿಹಿ ಕುಂಬಳಕಾಯಿ ಮತ್ತೆ ಬಾದಾಮಿನ ಸೂಪ್, ಇನ್ನೊಂದು ಲವಂಗ ಲತಿಕಾ, 2 ಕೂಡ ರೆಡಿ ಆಗಿದೆ. ಯಾವ್ದನ್ನು ಫಸ್ಟ್ ಟೇಸ್ಟ್ ನೋಡುವಾಗ? ಈಗ ಸೂಪ್ ಸ್ವಲ್ಪ ಬಿಸಿ ಇರುವಾಗೆ ಕುಡಿಬೇಕು, ಅದು ಆರೋಗೋದು ಬೇಡ. ಸ್ವೀಟ್ ಸ್ವಲ್ಪ ಆರಿದ್ರೂ ಪರವಾಗಿಲ್ಲ, ಅದರಿಂದ ನಾವು ಮೊದಲು ಸೂಪ್ ಕುಡಿಯೋಣ, ಟೇಸ್ಟ್ ಮಾಡಿ ನೋಡಿ. ತಗೊಳ್ಳಿ. ತುಂಬಾ ಚೆನ್ನಾಗಿ ಬಂದಿದೆಲ್ಲ. ನೀವು ಹೇಳ್ಬೇಕು ತೇಜು ಅವರೇ. ಹೌದು, ಅಂದ್ರೆ ಈ ತರದ ಯಾವ್ದು ಕುಂಬಳಕಾಯಿಯ ಸೂಪ್ ನಾನು ಫಸ್ಟ್ ಟೈಮ್ ಕುಡಿದಿದ್ದು. ಈಗ ಹೋಟೆಲಲ್ಲಿ ನಾರ್ಮಲ್ ಸೂಪ್ ಕುಡಿತೇವೆ, ಈ ತರದ್ದು ಸ್ಪೆಷಲ್ ಆಗಿ ನಮಗೆ ಮಾಡಿ ನಾವೇ ಮನೆಯಲ್ಲಿ ಮಾಡಿ ಕುಡಿಬಹುದಲ್ಲ. ಹೌದೌದು, ಸಕ್ಕತ್ತಾಗಿ ಬಂದಿದೆ. ಹೇಗೆ ಬಂದಿದೆ? ನಿಮಗೆ ಮನೆಯಲ್ಲಿ ಮಾಡಿದ ತರನೇ ಬಂದಿದೆ? ಹೌದು ಹೌದು, ಚೆನ್ನಾಗಿ ಬಂದಿದೆ. ಓಕೆ, ಹಾಗಾದ್ರೆ ನಾವೀಗ 2ನೇ ಡಿಶ್ ಲವಂಗ್ ಲತಿಕಾ ಹೌದು ಅದಕ್ಕೆ ಹೋಗಲ್ಲ? ಹೌದು. ಓಕೆ, ತಗೊಳ್ಳಿ. ಆಕ್ಚುಲಿ ಇದು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ನಿಜವಾಗ್ಲೂ ಬೇಕರಿಯಲ್ಲಿ ಮಾಡಿದ ತರ ಇದೆ. ಹೌದಾ? ಚೆನ್ನಾಗಿದೆ, ಥ್ಯಾಂಕ್ ಯು. ನಾನು ಅನ್ಕೊಂಡಿರ್ಲಿಲ್ಲ ಈಗ ಲವಂಗ್ ಲತಿಕಾ ಇಷ್ಟೊಂದು ಚೆನ್ನಾಗಿರ್ಬೋದು ಅಂತ. ಅಂದ್ರೆ ನಾರ್ಮಲ್ ನಾವೇ ಮಾಡುವಾಗ ಈಗ ಕರ್ಜಿಕಾಯಿ ಈ ತರ ಎಲ್ಲ ಮಾಡ್ತೇವಲ್ಲ, ಆ ತರ ಟೇಸ್ಟ್ ಬರ್ಬೋದು ಅಂತ ಅನ್ಕೊಂಡೆ. ಇದು ನೋಡಿದ್ರೆ ಬೇಕರಿ ಐಟಮ್ ತರ ಇದೆಲ್ಲ. ನನ್ನ ಬಾಯಲ್ಲಿ ಹಾಗೆ ನೀರು ಉರಿತಾ ಉಂಟು. ಥ್ಯಾಂಕ್ ಯು. ಮನೆಯಲ್ಲೆಲ್ಲ ಇದನ್ನ ಮಕ್ಕಳಿಗೆಲ್ಲ ಜಾಸ್ತಿ ಮಾಡಿ ಕೊಡ್ತೀರಲ್ಲ? ಮಾಡಿಕೊಡ್ತೀನಿ, ಅದು ಇಷ್ಟ ಆಗಿರೋದ್ರಿಂದ ಅವರಿಗೆ. ಇದು ಅಪರೂಪದ ತಿನಿಸು, ಕರ್ನಾಟಕದಲ್ಲಿ ಬಹುಶಃ ನಾನು ಕೇಳಿಲ್ಲ. ವೆಸ್ಟ್ ಬೆಂಗಾಲ್ ಅಲ್ಲಿ ಮಾಡ್ತಾರೆ ಲವಂಗ್ ಲತಿಕಾ ಅಂತ. ಓಕೆ ಮ್ಯಾಮ್, ಹೇಗೆ ಅನ್ನಿಸ್ತು ಕಾರ್ಯಕ್ರಮಕ್ಕೆ ಬಂದು? ತುಂಬಾ ಖುಷಿ ಆಯ್ತು. ಮೈಸೂರಿಂದ ಎಲ್ಲಿಗೆ ಬಂದಿದ್ರಿ? ಹೌದೌದು, ಇದು ನನ್ನ ಹುಟ್ಟೂರು ಮಂಗಳೂರು. ನಾನು ಬಂದಿರೋದು ಈಗ ಸೆಟ್ಲ್ ಆಗಿರೋದು ಮೈಸೂರಲ್ಲಿ. ಹೌದು, ಅದರಿಂದ ಮಾಮೂಲು ಊಟ ಅಡಿಗೆಗಳನ್ನ ಹೇಳ್ಕೊಡೋ ಬದಲು ಇದೆರಡು ಸ್ಪೆಷಲ್ ಅಂತ ಅನ್ನಿಸ್ತು ಎಲ್ರಿಗೂ ಹೇಳ್ಕೊಡೋಣ ಅಂತ. ನಾರ್ಮಲ್ ಇರೋದಕ್ಕಿಂತ ಸ್ಪೆಷಲ್ ಆಗಿದ್ರೆ ಅದು ಒಳ್ಳೇದಲ್ಲ? ಹೌದು ಹೌದು. 2 ಡಿಶ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ನಮಗೆ ಈ ತರ ಒಂದು ಡಿಶ್ ಅನ್ನು ಹೇಳಿಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಸ್ ಮ್ಯಾಮ್, ನಮ್ಮ ಕಾರ್ಯಕ್ರಮಕ್ಕೆ ಬಂದು 2 ಡಿಶ್ಗಳನ್ನ ಹೇಳಿಕೊಟ್ಟಿದ್ದಕ್ಕೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಕೂಡ ಒಂದು ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಎಸ್, ಕುಸುಮಾ ಪ್ರಸಾದ್ ಅವರು ನಮ್ಮ ಸೌರಿಶಿ ಅಡುಗೆ ಮನೆಯಲ್ಲಿ 2 ಡಿಶ್ಗಳನ್ನು, ಒಂದು ಲವಂಗ ಲತೀಫ್ ಮತ್ತು ಕುಂಬಳಕಾಯಿ ಬಾದಾಮಿನ ಸೂಪ್, 2 ಡಿಶ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ನಡೆಸ್ತಿದ್ವಿ. ನಮಸ್ತೆ.
ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.